ಪತ್ನಿಗೆ ವಂಚಿಸಿ ಮತ್ತೊಂದು ಮದುವೆಯಾದ ಭೂಪ. ಇಲ್ಲಿ ನೀವು ವಿಜುವಲ್ ಅಲ್ಲಿ ನೋಡ್ತಾ ಇದ್ದೀರಿ. ಈತನೇ ರಾಘವೇಂದ್ರ ಕುಲಕರ್ಣಿ. ಈತ ಬೆಂಗಳೂರಿನವನು. ಈತ ಒಂದು ಮದುವೆ ಆಗಿದ್ದ. ಸ್ವಾಭಾವಿಕವಾಗಿ ಅವನ ವಯಸ್ಸಿಗೆ ಬಂದಾಗ ಮದುವೆ ಆಗಿದ್ದ. ಆನಂತರ ಆ ಮದುವೆಯಾದ ಹೆಣ್ಣು ಮಗಳನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಬಿಡ್ತಾನೆ. ಆನಂತರ ಆತ ಅಲ್ಲಿ ಮೂಡಬಿದ್ರೆಯ ಹೆಣ್ಣುಮಗಳನ್ನು ಮದುವೆ ಆಗ್ತಾನೆ. ಆ ಒಂದು ಮದುವೆ ಕೂಡ ಬೆಂಗಳೂರಿನ ರಾಘವೇಂದ್ರ ಮಠದಲ್ಲಿ ನಡೆದಿತ್ತು. ರಾಘವೇಂದ್ರ ಮಠದ ಅರ್ಚಕರೊಬ್ಬರ ಅಥವಾ ಅಲ್ಲಿಯ ಟ್ರಸ್ಟಿಯೊಬ್ಬರ ಹತ್ತಿರದ ಸಂಬಂಧಿ ಕೂಡ ಈತ ರಾಘವೇಂದ್ರ ಕುಲಕರ್ಣಿ. ಮೊದಲ ಮದುವೆಯನ್ನು ಯಾವುದೇ ಡಿವೋರ್ಸ್ ಇಲ್ಲದೆ ಅಥವಾ ವಿಚ್ಛೇದನೆ ಕೊಟ್ಟು ಬಿಟ್ಟು ಬಿಡ್ತಾನೆ. ಎರಡನೇ ಬಾರಿಗೆ ಮೂಡಬಿದ್ರೆಯ ಯುವತಿಯೊಬ್ಬಳನ್ನು ಮದುವೆ ಆಗ್ತಾನೆ. ಆಕೆಯ ಉದ್ಯೋಗ, ಆಕೆಯಾಗಿರುವಂಥ ಆಸ್ತಿ ಪಾಸ್ತಿಯನ್ನೆಲ್ಲ ನೋಡಿ ಆಕೆಯನ್ನು ಮದುವೆ ಆಗ್ತಾನೆ. 3 ಲಕ್ಷ ರೂಪಾಯಿ ವರದಕ್ಷಿಣೆ ಅಂತ ಕೂಡ ತೆಕೊಳ್ತಾನೆ. ಒಂದು ಮಗು ಆಗುತ್ತೆ. ಅಷ್ಟರಲ್ಲೇ ಎರಡನೇ ಪತ್ನಿಯನ್ನು ಕೂಡ ಬಿಟ್ಟು ಬಿಡ್ತಾನೆ. ಮೂರನೇ ಮದುವೆ ಆಗ್ತಾನೆ. ಮೂರನೇ ಮದುವೆ ಆಗಿದ್ದಕ್ಕೂ ಕೂಡ ಎಲ್ಲ ಸಾಕ್ಷಿಗಳು ಇದ್ದಾವೆ. ಹೌದು, ನಾನು ಮೂರನೇ ಮದುವೆ ಆಗಿರುವುದನ್ನು ಅಂತ ಈತ ಹೇಳಿಕೊಳ್ತಾನೆ ಕೂಡ. ಸೊ ಇವಾಗ ಈತನ ಮೇಲೆ ಮಂಗಳೂರಿನ ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತನ ಎರಡನೇ ಪತ್ನಿ ದೂರು ದಾಖಲಿಸಿದ್ದಾರೆ. ಯಾವ ರೀತಿಯಾಗಿ ಇವರ ದೂರಿನಲ್ಲಿ ಅವರು ಭಾರಿ ಸ್ಪಷ್ಟವಾಗಿ ಹೇಳ್ತಾರೆ, ಈತ ಮೊದಲು ಮದುವೆ ಆಗಿದ್ದ ವಿಚಾರವನ್ನೇ ಗುಟ್ಟಿನಲ್ಲಿ ಇರಿಸಿ ಈತ ಮೊದಲ ಮದುವೆಯನ್ನು ಮತ್ತು ಆ ಮದುವೆಯನ್ನು ವಿಚ್ಛೇದನೆ ಆಗಿರುವ ವಿಚಾರವನ್ನು ಗುಟ್ಟಿನಲ್ಲಿರಿಸಿ ನನ್ನನ್ನು ಮದುವೆಯಾದಂಥ ಈತನ ಎರಡನೇ ಪತ್ನಿ ಮೂಡಬಿದ್ರೆಯವರು ತಾನು ನೀಡಿದಂಥ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಗ್ಗೆ FIR ಕೂಡ ದಾಖಲಾಗಿದೆ ಈಗಾಗಲೇ ಮಂಗಳೂರಿನ ಪಾಂಡೇಶ್ವರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ರಾಘವೇಂದ್ರ ಕುಲಕರ್ಣಿ ತನ್ನ ಮೊದಲ ಮದುವೆಯನ್ನು ಮುಚ್ಚಿಟ್ಟು ಎರಡನೇ ಮದುವೆ ಆಗ್ತಾನೆ. ಎರಡನೇ ಮದುವೆ ಆದ ನಂತರ ಒಂದು ಮಗುವನ್ನು ಕರುಣಿಸಿದ ಬಳಿಕ ಆ ಹೆಣ್ಣು ಮಗಳನ್ನು ಕೂಡ ಬಿಟ್ಟು, ಆ ಮಗುವನ್ನು ಕೂಡ ಅರ್ಧ ದಾರಿಯಲ್ಲಿ ಬಿಟ್ಟು ಮೂರನೇ ಮದುವೆ ಆಗ್ತಾನೆ. ಈ ಎರಡನೇ ಪತ್ನಿಗೆ ಕೂಡ ಆತ ಮೂರನೇ ಮದುವೆ ಆಗಿರೋದನ್ನು ಹೇಳೋದಿಲ್ಲ. ಸೊ ಈ ರೀತಿಯ ವಂಚಕ ಕೃತ್ಯಗಳನ್ನು ಮಾಡಿಕೊಂಡು ಹೋಗ್ತಾನೆ. ಇವನ ಬಂಧು ಬಳಗ, ಇವನ ಸುತ್ತಮುತ್ತ ಇರುವವರು ಕೂಡ ಈತನ ಎಲ್ಲ ಕೃತ್ಯಗಳಿಗೆ ಬೆಂಬಲ ನೀಡುವ ರೀತಿಯಲ್ಲೇ ವರ್ತನೆ ಮಾಡ್ತಾರೆ. ಸೊ ರಾಘವೇಂದ್ರ ಕುಲಕರ್ಣಿಗೆ ಬೆಂಬಲ ಯಾರು ಅಂತ ಕೇಳಿದ್ರೆ ಮೊದಲಾಗಿ ಆತನ ಸಹೋದರ ನರಹರಿ, ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಆತನೊಬ್ಬ ಮಾವ ಮತ್ತು ಭಾವ ನಾಗನಾಥ ಅನ್ನುವಂಥ ವ್ಯಕ್ತಿ. ಸೊ ಇವನೆಲ್ಲ ಕೃತ್ಯಗಳಿಗೆ ಬೆಂಗಾವಲಾಗಿ ನಿಂತ್ಕೊಳ್ತಾರೆ. ಇವರೆಲ್ಲರ ವಿರುದ್ಧ ಇವಾಗ ಪೊಲೀಸ್ ಪ್ರಕರಣ ಕೂಡ ದಾಖಲಾಗಿದೆ, FIR ಆಗಿದೆ. ಈತನ ಸಹೋದರ ನರಹರಿ, ಮಾವ ನರಸಿಂಹ, ಅತ್ತೆ ಗೀತಾ, ಸಹೋದರಿಯರಾದ ಪ್ರೇಮಲತಾ, ಸುವಿತಾ, ರಂಗನಾಥ್, ಭಾವ ನಾಗನಾಥ್ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೊ ಈಗಾಗಲೇ ಮಂಗಳೂರಿನ ಪೊಲೀಸರು, ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಅವರು ಮತ್ತು ಹೆಡ್ ಕಾನ್ಸ್ಟೇಬಲ್ ಶ್ರೀಲತಾ ಅವರು ಬೆಂಗಳೂರಿಗೆ ಮೊನ್ನೆ ದಿವಸ ಹೋಗಿ ಇವರನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗಿದ್ರು. ಆದರೆ ಅಷ್ಟೊತ್ತಿಗೆ ಮಾಹಿತಿ ಪೊಲೀಸರು ಬಂದಿರುವಂಥ ಮಾಹಿತಿ ಗೊತ್ತಾಗ್ತಾ ಇದ್ದಂತಾಗೆ ಇವರು ತಪ್ಪಿಸಿಕೊಂಡಿದ್ದಾರೆ. ಈತನ ಸಹೋದರ ನರಹರಿಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪೊಲೀಸರು ಬಂದಿರುವುದು ಗೊತ್ತಾದ ನಂತರ ಈ ನಾಗನಾಥ ಈತನ ಇನ್ನೊಬ್ಬ ಬೆಂಬಲಿಗೆ ಇದ್ದಾನೆ ನೋಡಿ, ನಾಗನಾಥ ಈತ ಪೊಲೀಸರಿಗೆ ಕೂಡ ವಿಪರೀತವಾಗಿ ಫೋನ್ ಮಾಡಿ ದಬಾಯಿಸುವ ಹಂತಕ್ಕೆ ಕೂಡ ಹೋಗಿದ್ದಂತೆ. ಅದು ಹೆಂಗೆ ನೀವು ಅರೆಸ್ಟ್ ಮಾಡ್ತೀರಿ, ನಾನು ಯಾರು ಗೊತ್ತಾ ಅಂತ. ಸೊ ಈ ರೀತಿಯಾಗಿ ಅಂದರೆ ಈತ ಮಾಡ್ತಾ ಇರೋ ಕೃತ್ಯಗಳನ್ನೆಲ್ಲ ಇವರ ಮನೆ ಬಂದು ಇವನ ಬಂಧುಗಳೆಲ್ಲ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರಲ್ಲ. ಮೂರು ಹೆಣ್ಮಕ್ಕಳನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಪ್ರಾಯ ಆಗಿರ್ಬೋದು. ದೃಶ್ಯದಲ್ಲಿ ನೋಡಿ, ಈ ಸಣ್ಣ ವಯಸ್ಸಿಗೆ ಈ ರೀತಿಯಾಗಿ ಈತ ಮಾಡ್ತಾನಲ್ಲ. ಅಟ್ಲೀಸ್ಟ್ ಇವನ ಬಂಧು ಬಳಗದವರಾದರೂ ಇವನಿಗೆ ಒಂದು ಸಣ್ಣ ಬುದ್ಧಿವಾದನಾದರೂ ಹೇಳ್ಬಾರ್ದ. ನೋಡಿ, ಈತ 3 ಮದುವೆ ಆಗಿರೋದನ್ನು ಯಾವ ರೀತಿ ಹೇಳಿಕೊಳ್ತಾನೆ ಅನ್ನೋದನ್ನು ನೀವು ನೋಡಿ. ಅಲ್ಲ, ನೀನು ಫಸ್ಟ್ ಮದುವೆ ಆದದನ್ನು ಹೇಳದೆ ನಮ್ಮ ಹುಡುಗಿನ ಎರಡನೇ ಅದೇ ಅವಳು ಬದುಕಿದ್ದಾಗೆ ಮೂರನೇದಾಗ್ಲಿಕ್ಕೆ ಆಗಿದೆ ಅಂತಿದ್ಯಾ ನೀನು? ಆಗಿದ್ಯಾ? ಮದುವೆ ಆಗೋಯ್ತಾ? ಯಾವಾಗಾಯ್ತು? ಕಳಿಸಿದ್ಯಾ? ಯಾವಾಗ ಮದುವೆ ಆದದ್ದು? ಯಾವ ಮಠದಲ್ಲಿ? ಎಷ್ಟು ತಾರೀಕಿಗೆ? ಇರೋ ಅವ್ನು ಮಾತಾಡ್ತಾ ಇದ್ದಾನೆ, ಇರೋ. ಎಷ್ಟು ತಾರೀಕಿಗೆ ಅದದು? ಅವನ ಜೊತೆಗಿದ್ಲು, ಇವಳ ಜೊತೆಗಿದ್ಲು. ಹೇಳ್ತಾಳೆ ಅವ್ಳು ಯಾಕೆ ಬೆಳಿಗ್ಗೆ ಸಂಜೆವರೆಗೆ ದುಡಿಬೇಕು ಹೇಳು. ಒಂದು
ಇದು ರಾಘವೇಂದ್ರ ನೋಡಿ ಒಂದು ಆ, ಈತನ ಧೈರ್ಯ ನೋಡಿ ಕ್ರಿಮಿನಲ್ ಕೃತ್ಯಗಳನ್ನೆಲ್ಲ ಮಾಡಿ ಆನಂತರ ಆತನು ಅದನ್ನು ಯಾವ ರೀತಿ ಡಿಫೆಂಡ್ ಮಾಡಿಕೊಳ್ತಾ ಇದ್ದಾನೆ ಅಂತ ಡಿಫೆಂಡ್ ಮಾಡಿಕೊಳ್ತಾನೆ. ಹೌದು, ನಾನು ಮದುವೆ ಆಗಿರೋದು ಹೌದು, ಏನಾಯ್ತು ಅನ್ನುವ ಸ್ವರೂಪದಲ್ಲಿ. ಎಸ್, ಈ ನೋಡಿ ನಮ್ಮ ಜೊತೆಗೆ ಸ್ಥಳೀಯರಾದಂತ ನಮಿತಾ ಅವರು ನೇರ. ಎಸ್ ಮೇಡಮ್, ಮಗು ಉಂಟು, ಅವಳಿಗೆ ಗೊತ್ತಿಲ್ಲದ ಹಾಗೆ ಇನ್ನು 3ನೇ ಮದುವೆ ಆಗಿದ್ದಾನಂತೆ. ಮಾತಾಡಿದ್ರೆ ಕೇಳಲಿಕ್ಕೆ ಹೋಗಿದ್ದಾಳಂತೆ ಅವಳು. ಅವನು ದುರಂಕಾರದಿಂದ ಮಾತಾಡ್ತಾನೆ, ತುಂಬಾ ಟಾರ್ಚರ್ ಎಲ್ಲ ಕೊಟ್ಟಿದ್ದಾನೆ ಅವಳಿಗೆ. ಅವಳ ಮನೆಯವರು ಹಾಗೆ ಕವಿತಾ, ರಂಗನಾಥ್, ಪ್ರೇಮಲತಾ, ನಾಗನಾಥ್ ಅಂತ ಅವಳ ಅಕ್ಕ ಭಾವಂದಿರು. ಆ ಮದುವೆ ಆದಾಗಿನಿಂದ ತುಂಬಾ ಟಾರ್ಚರ್ ಅಂತೆ ಎಲ್ಲರೂ. ಅವನು ತುಂಬಾ ದುಷ್ಟನಂತೆ. ಈಗ ಮೇಡಮ್, ಈತ ಮೊದಲ ಮದುವೆ ಆಗಿದ್ದದನ್ನು ಕೂಡ ಏನು ಮುಚ್ಚಿಟ್ಟಿದ್ದ ಅಂತ, ಹೌದಾ? ಹೌದೌದು, ಮುಚ್ಚಿಟ್ಟ ಇದ್ದಂತೆ. ಅವನು ಮುಚ್ಚಿಟ್ಟಿದ್ದಾನೆ. ಮುಚ್ಚಿಟ್ಟೆ 2ನೇ ಮದುವೆ ಆದದ್ದು, ಯಾರಿಗೂ ಗೊತ್ತಿಲ್ಲ. ಈಗ ಮತ್ತೆ 3ನೇ ಮದುವೆ ಆಗಿದ್ದಾನೆ. 3ನೇ ಮದುವೆ ಆಗಿದ್ದಾನೆ ಈಗ. ಈಗ ಈ 3ನೇ ಮದುವೆ ಆಗೋ ಸಂದರ್ಭದಲ್ಲಿ ಕೂಡ ಎಸ್, ಈಗ ಮದುವೆ ಒಂದು ಮದುವೆ ಆಗಿದ್ದ ಸಂದರ್ಭದಲ್ಲಿ ಮತ್ತೊಂದು ಮದುವೆ ಆಗಬೇಕಂದ್ರೆ ಡೈವರ್ಸ್ ಆದ್ರೂ ಕೊಡ್ಬೇಕಲ್ಲ, ವಿಚ್ಛೇದನೆ ಆದ್ರು. ಇಲ್ಲ, ಅವನು ಡೈವರ್ಸ್ ನೀನು ಯಾಕೆ ನೀನು ಹೀಗೆ ಮಾಡಿದ್ಯಾ, ನಿನ್ನ ಹೆಂಡತಿ ಹತ್ರ ಕೇಳಬೇಕಾಗಿತ್ತಲ್ಲ ಅಂದ್ರೆ ಅವನು ಸೊಂಟದಿಂದ ಕೆಳಗಿದ್ದೇ ಮಾತಾಡ್ತಾನೆ. ಅವನು ಏನು ಕೇಳಬೇಕಿತ್ತು, ಕೆಳಗಡೆದು ಅದು ಕಿತ್ಕೊಳ್ಳಿ, ಇದು ಕಿತ್ಕೊಳ್ಳಿ, ಅವಳ ಹತ್ರ ಏನು ಕೇಳೋದು ಅಂತ ಹೇಳಿ ಸೊಂಟದಿಂದ ಕೆಳಗಿದ್ದೇ ಮಾತಾಡ್ತಾನೆ ಅವನು. ಹೆಂಡತಿ ಅನ್ನೋ ಗೌರವ ಇಲ್ಲ, ಮಗು ಅನ್ನೋ ಪ್ರೀತಿ ಇಲ್ಲ. 3ನೇ ಮದುವೆ ಆಗಿದ್ದೀನಿ ನಾನು, ನನ್ನ ತಂಟೆಗೆ ಬರಬೇಡ. ಈಗ 3ನೇ ಮದುವೆ, ಎಸ್ ಮೇಡಮ್, ಈಗ ಆಯ್ತು, ಈಗ 3 ಅಲ್ಲ 4 ಅಲ್ಲ 5 ಅಲ್ಲ ಮದುವೆ ಆಗಲಿ, ಈಗ ವಿಚ್ಛೇದನೆ ಕೊಟ್ಟು ಮದುವೆ ಆಗಬೇಕು ಅನ್ನುವಂಥದ್ದು ಈ ದೇಶದ ಕಾನೂನು. ಹೌದು, ಈಗ ಈ ದೇಶದ ಕಾನೂನನ್ನು ಇವತ್ತು ಒಪ್ಪಬೇಕಲ್ವಾ, ಹೌದು ಪಾಲಿಸ್ಬೇಕಲ್ವಾ? ಸರ್, ಅವನು ಒಪ್ಪೋದಿಲ್ಲ. ಅವನು ಒಪ್ಪೋದಿಲ್ಲ. ಹಾಗೆ ಅವನಿಗೆ ದುಡ್ಡಿನ ದುರಂಕಾರ. ನಾನು ಏನ್ ಮಾಡಿದ್ರು ನಡೀತದೆ. ಅವಳು ತುಂಬಾ ಅಮಾಯಕಿ, ಏನು ಗೊತ್ತಿಲ್ಲ ಅವಳಿಗೆ. ಏನು ಹೇಳಿದ್ರು ಹ್ಞೂ ಅಂತಾಳೆ. ಹಾಗಲ್ಲ ಹೀಗೆ ಅಂತ ಮಾತಾಡೋಷ್ಟು ಧೈರ್ಯ ಇಲ್ಲ ಅವಳಿಗೆ. ತುಂಬಾ ಟಾರ್ಚರ್ ಮಾಡ್ತಿದ್ದಂತೆ, ಹೊಡಿತಿದ್ದಂತೆ, ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ. ಅವನ ಮನೆಯಲ್ಲಿ ಅವಳು ಹೇಳ್ತಾಳೆ, ಹೆಣ್ಣು ಮಗುವನ್ನು ಅವನ ಜೊತೆ ಬಿಟ್ಟು ಎಲ್ಲಿಗಾದ್ರೂ ವಾಶ್ರೂಮಿಗೂ ಹೋಗ್ಲಿಕ್ಕೆ ಭಯ ಆಗುವಂತ ಪರಿಸ್ಥಿತಿ. ಹೀಗೆಲ್ಲ ಇರುವಾಗ ಅವನು ಇನ್ನೆಂತ ಕಿರಾತಕ ಇರ್ಬೇಕು? ಹೇಗೆ ಬದುಕ್ತಾಳೆ ಅವನ ಜೊತೆ? ಇಷ್ಟು ಸಣ್ಣ ವಯಸ್ಸಲ್ಲೇ ನೀವು ಹೇಳಿದಾಗೆ ಈತನದು ವರ್ತನೆ ನೋಡುವಾಗ ಕಿರಾತಕರ ವರ್ತನೆ ತರನೇ ಕಾಣಿಸ್ತಾ ಉಂಟು. ಹೌದು, ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟರಲ್ಲೇ 3 ಮದುವೆ ಆಗಿರ್ತಾನೆ ಅಂತ ಹೇಳಿದ್ರೆ, ಯಾರು ಈತನ ಬಂಧು ಬಳಗದವರು ಈತನಿಗೆ ಬುದ್ಧಿವಾದ ಏನು ಹೇಳಿಲ್ವಂತೆ ಮೇಡಮ್? ಅವರು ಎಲ್ಲ ಹೇಳ್ತಾರೆ, ಬುದ್ಧಿವಾದ ಹೇಳಿದ್ರೆ ನಮ್ಮ ಮಾತೆ ಕೇಳೋದಿಲ್ಲ ಅವನು ಅಂತ. ಅವ್ರು ಫಸ್ಟಿಗೆಲ್ಲ ಒಪ್ಕೊಂಡಿಲ್ಲ. ಹೀಗೆ ಆಗ್ತಾ ಉಂಟು ಅಂತ ಹೇಳುವಾಗ ಹುಡುಗಿ ತಾಯಿಗೆ ಫೋನ್ ಮಾಡಿ ಅವನ ಅಕ್ಕ ಹೇಳಿದ್ಲಂತೆ, ಪ್ರೇಮಲ ಅನ್ನೋಳು, 3ನೇ ಮದುವೆ ಆಗಿದ್ದಾನೆ, ನೀವು ಹೋಗಿ ನಿಮ್ಮ ಹಕ್ಕು ಚಲಾಯಿಸಿ ಅವಳನ್ನು ಮನೆಯಿಂದ ಹೊರಗಡೆ ಹಾಕಿ ನೀವು ಇರಿ ಅಲ್ಲೇ ಅಂತ ಹೇಳಿದ್ಲಂತೆ ಅವಳು, ಪ್ರೇಮಲ ಅನ್ನೋಳು. ಆದ್ರೆ ಇವರು ಹೋದಾಗ ಇವನು ಮನೆಯಿಂದ ಹೊರಗಡೆ ಹಾಕಿದ್ದಾನೆ ಅವರನ್ನು. ನೀನು ಫೋನಿನಲ್ಲಿ ಸಾಗಿ ಅಂತ ಫಸ್ಟ್ ಎಲ್ಲ ನೈಸ್ ಆಗಿ ಮಾತಾಡಿ, ಈಗ ಬರ್ಬೇಡ, ಇಲ್ಲಿ ಎಲ್ಲ ಮನೆದು ಕೆಲಸ ಮಾಡಿಸ್ತಾ ಇದ್ದೇನೆ, ನಿಂಗೆ ಅಲರ್ಜಿ ಆಗುತ್ತೆ ಮಗುವಿಗೆ, ಅಲ್ಲೇ ಇರು ಅಂತ ಇವಳನ್ನು ಯಾಮರಿಸಿ ಇವನು ಬೇಕಾದಾಗೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ಹೆರಿಗೆಗಂತ ತಾಯಿ ಮನೆಗೆ ಬಂದ ಪತ್ನಿಯನ್ನು ಮತ್ತೆ ಕರೆಸಿಕೊಂಡಿಲ್ಲ? ಇಲ್ಲ, ಕರೆದುಕೊಂಡಿಲ್ಲ. ಇವನು ಕರೆದುಕೊಂಡು ಬರ್ತೇನೆ ಅಂತ ಹೇಳುವಾಗ ಬೇಡ ಹೇಳ್ತಿದ್ದಂತೆ. ಆದ್ರೂ ಇವರು ಹೋಗಿದ್ದಾರೆ, ಅವಳ ಮನೆ ಅಲ್ವಾ, ಹೌದು, ಅವಳು ಹೋಗಿದ್ದಾಳೆ. ಬಾಣಂತನ ತನ್ನ ಮನೆಗೆ ಹೋಗ್ಬೇಕು, ಮಗು ಅಂತ ತಕೊಂಡು ತನ್ನ ಗಂಡನ ಮನೆಗೆ ಹೋಗ್ಬೇಕು ಅಂತ ಅವಳು ತೊಟ್ಲು ಮಗು ಹೋಗಿದ್ದಾಳೆ. ಹೋದವಳನ್ನ ಈಗ ಯಾಕೆ ಬಂದದ್ದು, ಇಲ್ಲಿ ಧೂಳಾಗುತ್ತೆ, ಹೋಗು ಅಂತ ಹೇಳಿ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನಾನೇ ಬರ್ತಾ ಹೋಗ್ತಾ ಇರ್ತೀನಿ ಅಂತ ಹೇಳಿ. ಸರಿ. ಮತ್ತೆ ಯಾವಾಗ ಗೊತ್ತಾಯ್ತು ಇವನು 3ನೇ ಮದುವೆ ಆಗಿದ್ದಾನೆ ಅಂತ ಆಕೆಗೆ? 3ನೇ ಮದುವೆ ಆದದ್ದು ಅವನು ಫೋಟೋ ಕಳಿಸಿದ್ದಾನೆ. ಅದು ಬೇರೆ.
ಹಾ ಹ್ಮ್ 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 ನಾನು ಮದುವೆ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿದ್ದಾನೆ. ಹ್ಮ್ 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 ಅದರ ದುರಂಕಾರದ ಪರಮಾವಧಿ ಅಥವಾ ಏನೋ ಕಾನೂನಿಗೆ ಒಂದು ಅಗೌರವ ತೋರಿಸುವುದ ಪರಮಾವಧಿ ಅಂತಲೇ ಹೇಳ್ಬೋದಲ್ವಾ? ಹೌದು ಹೌದು, ಅವಳು ಗೌರಿ ಅನ್ನೋಳಂತೆ, ರಾಯಚೂರಿನವಳಂತೆ. ಓಕೆ ಓಕೆ. ಹಾ, ಮದುವೆ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ, ನನಗೆ ಏನೇನೋ ಆಸೆ ಆಕಾಂಕ್ಷೆಗಳಿದಾವೆ, ಹ್ಮ್ 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 ನೀನ್ ನನಗೆ ತೊಂದರೆ ಕೊಡಬೇಡ, ನೀನ್ ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳಿ ಎಲ್ಲ ಹ್ಮ್ 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 ಬಟ್ಟೆ ಅಲ್ಲಿದ್ದದೊಳದು ಬಟ್ಟೆ ಗಂಟನ್ನೆಲ್ಲ ಒಂದು 4 ಗಂಟು ಮಾಡಿ ಹ್ಮ್ ಬೆಳಗಿನ ಜಾವ 5 ಗಂಟೆಯಲ್ಲಿ ತಂದು ಎಷ್ಟು ಹೋಗಿದಾನಂತೆ ಮನೆ ಹತ್ರ. ಓ ಹೋ 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 ಅದು ಬೇರೆ. ಅಷ್ಟೊತ್ತಿಗೆ ಯಾರಿಗೆ ಗೊತ್ತಿರ್ತದೆ ಹೇಳಿ? ಹ್ಮ್ 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 ಇವನು ಬರ್ತಾನೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಹೌದು 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 ಹಾಗೆಲ್ಲ ಮಾಡಿ ಹೋಗಿದ್ದಾನೆ. ಮತ್ತೆ ಇಲ್ಲಿಗೆ ಬಂದಾಗಲೂ ಹಾಗೆ ಹ್ಮ್ ರೂಮಲ್ಲಿ ಹಾಕಿ ಚೆನ್ನಾಗಿ ಹೊಡಿಯೋದು, ನೀನ ನಾನು ಮಾಡ್ಕೊಂಡು ಸತ್ತೋಗು, ನೆಮ್ಮದಿಯಾಗಿರ್ತೀನಿ, ಮತ್ತೆ ಹೆಣ್ಣು ಮಗು ಹುಟ್ಟಿದೆ, ಹೆಣ್ಣು ಮಗುವನ್ನು ಯಾರಿಗಾರು ಕೊಡುವ ಮಾರುವ, ಹೀಗೆಲ್ಲ ಹೇಳ್ತಿದ್ದಂತೆ. ಮಗುವನ್ನು ಮಾರ್ಬೇಕು ಅನ್ನೋ ತನಕ ಮಾತಾಡ್ತಾ ಇದ್ದ ರಾಘವೇಂದ್ರ ಕುಲಕರ್ಣಿ. ಹೌದು, ಒಂದು ದಿವಸ ಮಗುವನ್ನು ತೆಗೆದು ಮಂಚದಿಂದ ಕೆಳಗೆ ಎಸ್ತಿದಾನಂತೆ. ಹೆಣ್ಣು ಮಗು ಹುಟ್ಟಿತು, ನಂಗೆ ಗಂಡು ಬೇಕಾಗಿತ್ತು ಅಂತ. ಪಾಪ ಇದೆಲ್ಲ ಅವಳು ಹೇಳ್ಕೊಳ್ಳುವಾಗ ಎಷ್ಟು ಬೇಸರ ಆಗ್ತಿತ್ತಂದ್ರೆ, ಹೋಗು ನೀನು ಕಂಪ್ಲೇಂಟ್ ಕೊಡು, ಈಗ ನ್ಯಾಯ ಎಲ್ಲ ನಿಮ್ಮ ನ್ಯಾಯ ಕೊಡ್ತಾರೆ, ಪೊಲೀಸ್ ಅವರಿಗೆ ಹೇಳು ಅಂತ ಹೇಳಿದ್ರು. ಅವಳಿಗೆ ಭಯ. ಈಗ ಈ 3ನೇ ಮದುವೆ ಅದಲ್ಲ, ನೀವು ಹೇಳಿದ್ರೆ ರಾಯಚೂರಿನವರು ಗೌರಿ ಅನ್ನುವಂತ ಹೆಣ್ಮಗಳಿಗೆ, ಈಗ ಅವರ ಮನೆಯವರಿಗೆ ಗೊತ್ತಾ ಇವನು ಈ ಮೊದಲು ಮದುವೆ ಆಗಿದ್ದಾನೆ ಅನ್ನೋದು? ಗೊತ್ತಿರಬಹುದು. ನಮಗೆ ಗೊತ್ತಿಲ್ಲ, ಅದು ಆಗಿದ ಅವನು ಅವ್ರ ಹತ್ರ ಸತ್ಯ ಹೇಳಿದಾರ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಸರ್. ಈಗ ನಿಮ್ಮ ಹತ್ರ ಏನೋ ಈಗ ಮೂಡಬಿದ್ರೆ ಹೆಣ್ಮಗಳ ಹತ್ರ 2ನೇ ಮದುವೆ ಆಗೋ ಸಂದರ್ಭದಲ್ಲಿ ಮೊದಲ ಮದುವೆಯನ್ನು ಮುಚ್ಚಿಟ್ಟಿದ್ದ. ಈಗ ರಾಯಚೂರಿನ ಹೆಣ್ಮಗಳಲ್ಲಿ ಈ 2 ಮದುವೆಯನ್ನು ಮುಚ್ಚಿಟ್ಟಿರ್ತಾನೆ ಅಲ್ವಾ? ಇರ್ಬೋದು ಇರ್ಬೋದು. ಈಗ ಅವನು ಹೆಂಡತಿಗೆ ಹೆಂಡತಿ ಮೂಡಬಿದ್ರೆ ಅವಳಿಗೆ ಹೇಳ್ತಾನೆ, ಈಗ 3ನೇ ಅವಳು ಸಹ ಏನಾದ್ರು ನಂಗೆ ಸರಿ ಬರ್ಲಿಲ್ಲ ಅಂದ್ರೆ ನಿನ್ನನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ, ನಿನಗೆ ನಾನು ಟಾರ್ಚರ್ ಕೊಡ್ತಾ ಇರ್ತೀನಿ, ನಿನ್ನನ್ನು ಹಾಗೆ ಬಿಡೋದಿಲ್ಲ, ಮಾತಾಡಿದ್ರೆ ನಿನ್ಗೆ ಹಾಗೆ ಮಾಡಿಸ್ತೀನಿ ಹೀಗೆ ಮಾಡಿಸ್ತೀನಿ, 4 ಜನ ಮಂತ್ರವಾದಿಗಳು ಗೊತ್ತು ನನಗೆ, ಕಾಳಿ ಎತ್ರ ಮಾಡಿಸ್ತೀನಿ, ಏನೆಲ್ಲ ಮಾತಾಡ್ತಾನೆ ಹುಚ್ಚುಚ್ಚಾಗಿ. ಬೇರೆ ಬೇರೆ ಅಸ್ತ್ರಗಳೆಲ್ಲ ಇದಾವೆ ಅವನ ಹತ್ರ, ಬೇರೆ ಮಂತ್ರವಾದಿಗಳಿದ್ದಾರೆ, ಬಹಳ ಇದೆ ಅವನ ಹತ್ರ. ಅವಳಿಗೆ ಯಾರಾದ್ರೂ ಸಪೋರ್ಟ್ ಮಾಡಿ ಮಾತಾಡಿದ್ರೆ ಅವರಿಗೆ ಸಹ ಕೆಟ್ಟದಾಗಿ ಮಾತಾಡ್ತಾನೆ ಇವನು. ಇವನು ಏನ್ ಕೆಲಸ ಮಾಡಿಕೊಂಡಿದ್ದ? ಅವನು ಸಾಫ್ಟ್ವೇರ್ ಅಲ್ಲಿ ಇದ್ದಾನೆ ಅವನು. ಹೌದಾ? ಹೌದು. ಇಷ್ಟ ಒಳ್ಳೆಯ ಒಂದು ಪೊಸಿಷನ್ ಅಲ್ಲೇ ಎಲ್ಲ ಇದ್ದವನು ಈ ರೀತಿ ಪೊಸಿಷನ್ ಅಲ್ಲೇ ಇರೋನು. ಇವು ಮೂಡುಬಿದ್ರೆ ಹುಡುಗಿಯನ್ನು ಮದುವೆ ಆಗುವಾಗ್ಲೂ 1 ಲಕ್ಷ ವರದಕ್ಷಿಣೆ ತೆಗೆದುಕೊಂಡಿದ್ದಾನೆ. ಮತ್ತೆ ಅವಳು ಪ್ರೆಗ್ನೆಂಟ್ ಆದ್ಮೇಲೆ ಸೀಮಂತ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಅದ್ರಲ್ಲಿ ಸೀಮಂತ ಶಾಸ್ತ್ರ ಎಲ್ಲ ಇಲ್ಲ, ನೀನೇ ಮಾಡ್ಕೋ ಅಂದಿದ್ದಾನೆ. ಅವಳು ಗಂಡನ ಮನೆದು ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ ಅವಳೇ ಪಾಪ ಖರ್ಚೆಲ್ಲ ಹಾಕಿ ಸೀಮಂತ ಎಲ್ಲ ಮಾಡಿ ಗಂಡನೇ ಕೊಟ್ಟದ್ದು ಅಂತ ಗಂಡನ ಮರ್ಯಾದೆ ಉಳಿಸಿದಾಳೆ. ಇವನು ಹೀಗೆ 3ನೇ ಮದುವೆ ಆಗ್ತಾನೆ ಅಂತ ಗೊತ್ತಿಲ್ವಲ್ಲ. ಮತ್ತೆ ಇದು ಸಹ ಹಾಗೆ, ನಾಮಕರಣ ಮಾಡುವಾಗ ಸಹ ಹಾಗೆ, ನಾಮಕರಣ ಎಲ್ಲ ಮಾಡಬಾರ್ದು, ಬರ್ತಡೇ ಎಲ್ಲ ಮಾಡಬಾರ್ದು, ಖರ್ಚಾಗುತ್ತದೆ, ಮತ್ತೆ ಮಕ್ಕಳಿಗೆ ಆಯುಷ್ಯ ಕಮ್ಮಿ ಆಗ್ತದೆ, ಹೀಗೆಲ್ಲ ಹೇಳ್ತಿದ್ನಂತೆ. ಇವನದು ಬೇರೆ ರೀತಿಯ ಸಂಪ್ರದಾಯಗಳು, ಇವನದು ಯಾವುದೋ ವಿಚಿತ್ರ ಮಂತ್ರವಾದಿ ನಡೆದಿರ್ಬೇಕು ಇವನು. ಹೌದೌದು. ಕೆಲವು ವಿಚಿತ್ರಕಾರಿ ಶಕ್ತಿಗಳು ಅಂತ ಉಂಟಲ್ವಾ? ಬಹುಶಃ ಅಂತದ್ದೇನೋ ಆಹ್ವಾನ ಮಾಡಿಕೊಂಡಿದ್ದಾನೆ ಏನೋ, ಏನು ಅಂತ ಗೊತ್ತಿಲ್ಲ. ಈಗ ಕೇಸ್ ದಾಖಲಾಗಿದೆ, ಮಂಗಳೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಪ್ಪಿಸಿಕೊಂಡಿದ್ದಾನೆ ಇವಾಗ. ತಪ್ಪಿಸ್ಕೊಂಡಿದ್ದಾನೆ ಈಗ. ಅದೇನೋ ಪಾಪ ಅವಳ ಅಮಾಯಕಿದು ಏನೋ ದೇವರ ದಯದಿಂದ ಪಾಂಡೇಶ್ವರ ಪೊಲೀಸ್ ಠಾಣೆದು ರೇವತಿ ಇನ್ಸ್ಪೆಕ್ಟರ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಶ್ರೀಲತಾ ಅವರು ತುಂಬಾ ಸಹಾಯ ಮಾಡಿದ್ದಾರೆ. FIR ಹಾಕಿಬಿಟ್ಟು, ಈಗಿನ ಕಾಲದಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಎಲ್ಲಿಂದ ಬಂದ್ರಿ, ಏನ್ ಬಂದ್ರಿ, ಸಾಕ್ಷಿ ತನ್ನಿ, ಅದು ತನ್ನಿ, ಇದು ತನ್ನಿ ಅಂತ ಎಲ್ಲ ನಮ್ಮನ್ನೇ ಇದ್ ಮಾಡ್ತಾರೆ. ಅವರು ಒಂದು ಮಹಿಳೆಯರಾಗಿ ಒಂದು ಮಹಿಳೆಗೆ ತುಂಬಾ ಒಂದು ಸಪೋರ್ಟ್ ಆಗಿ
ನಿಂತು ಸಹಾಯ ಮಾಡಿದಾರಲ್ಲ, ಅದಕ್ಕೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು. ಖಂಡಿತ ನಿಮ್ಮ ಕಷ್ಟ ಕಾಲಕ್ಕೆ ಮಂಗಳೂರು ಮಹಿಳಾ ಠಾಣೆಯ ಪೊಲೀಸರು ನೆರವಿಗೆ ನಿಂತಿದ್ದಾರೆ. ಹೌದು. ಎಸ್, ಇವರನ್ನು ಏನಾದರೂ ಮಾಹಿತಿ ಸಿಕ್ಕಿದರೆ ಪೊಲೀಸರಿಗೆ ಹಂಚಿಕೊಳ್ಳಿ, ಎಲ್ಲಿರ್ತಾನೆ ಏನು ಅಂತ. ಖಂಡಿತವಾಗಿ ಹೌದು. ಅವನದ್ದು ಮೀಡಿಯಾದಲ್ಲಿ ಎಲ್ಲ ಫೋಟೋ ಹಾಕಿದ್ದಾರೆ. ಅವನನ್ನು ಎಲ್ಲಿ ಕಂಡ್ರು ಯಾರಾದ್ರೂ ಗುರುತಿಸಿ ಅವನನ್ನು ಮಹಿಳಾ ಠಾಣೆಗೆ ಮಾಹಿತಿ ಕೊಡ್ಬೇಕು. ಖಂಡಿತ ಖಂಡಿತ. ಈಗ ತಲೆ ತಪ್ಪಿಸ್ಕೊಂಡಿದ್ದಾನೆ ಅವನಿಗೆ ಪಾಪ ಮಗು ತಾಯಿಗೆ ನ್ಯಾಯ ಕೊಡಿಸಿ. ಹೌದು 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 ಹೌದು. ಅಂತವರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಬೇಕು. ಖಂಡಿತ ಶಿಕ್ಷೆ ಆಗಬೇಕು. ಈಗ ಅವರು ಏನಂದ್ರೆ ಅಂತವರೆಲ್ಲ ಈ ಪ್ರಪಂಚದಲ್ಲಿ ಹೆಣ್ಣು ಒಂದು ಭೋಗದ ವಸ್ತು, ಹೆಂಡತಿ ಅಂದ ತಕ್ಷಣ ಅದು ಬರೀ ಅದೇ ಮಾತ್ರ ಬರೋದು ಅವರಿಗೆ ತಲೆಗೆ. ತನ್ನ ತಾಯಿನೂ ಹೆಣ್ಣು, ಅಕ್ಕ ತಂಗಿರು ಹೆಣ್ಣು, ಅವರನ್ನು ನೋಡಿ ನಾನು ಬೆಳೆದವನು, ಬಂದವಳಿಗೂ ಅದೇ ಒಂದು ಸ್ಥಾನ ಕೊಡ್ಬೇಕು ಅನ್ನೋದು ಇರೋದಿಲ್ಲ ತಲೆಗೆ. ಹೆಂಡತಿ ಅನ್ನೋವಳು ಬರೀ ಅವನ ಭೋಗದ ವಸ್ತು ಅಷ್ಟೇ. ಅವಳು ಸಂಪಾದನೆ ಮಾಡೋವಳಾದ್ರೆ ಸಂಪಾದನೆ ಮಾಡಿ ತಂದು ಇವನನ್ನು ಸಾಕ್ಬೇಕು, ಇದೇ ಅವನ ತಲೆಯಲ್ಲಿರೋದು. ನೋಡುವ, ಕಾನೂನು ಅಷ್ಟು ಸುಲಭವಾಗಿ ಯಾರನ್ನು ಬಿಟ್ಟು ಕೊಡುವುದಿಲ್ಲ ಮೇಡಮ್. ಈ ರೀತಿಯ ಕೃತ್ಯ ನಡೆಸಿದವರನ್ನು ಖಂಡಿತ ಕಾನೂನು ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ. ಎಸ್, ಖಂಡಿತ ಕಾನೂನು ನಿಮ್ಮ ಈ ಹೆಣ್ಣುಮಗಳ ನೆರವಿಗೆ ನಿಲ್ಲಬಹುದು ಅಂತ ನಾವು ನಿರೀಕ್ಷೆ ಮಾಡೋಣ. ಎಸ್, ನಾನು ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು. ಎಸ್, ಈ ರಾಘವೇಂದ್ರ ಕುಲಕರ್ಣಿಯ ಪತ್ನಿ, ಎರಡನೇ ಪತ್ನಿ, ಮೂಡಬಿದ್ರೆ ಹೆಣ್ಮಗಳು ಎಸ್ ತನ್ನ ನೋವನ್ನು ಹೇಳಿಕೊಂಡಿದ್ದಾರೆ. ಎಸ್, ಏನು ಹೇಳಿದ್ದಾರೆ ಹೇಳಿ ನೋಡೋಣ ಅಲ್ಲಿ. ಇವಾಗ ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೆಲಸಕ್ಕೆ ಹೋಗ್ತಾ ಇರುವಾಗ ರಾಘವೇಂದ್ರ ಮಠಕ್ಕೆ ಸಹ ಹೋಗ್ತಾ ಇದ್ದೆ ಗುರುವಾರ. ಹೀಗೆ ಇರಬೇಕಾದ್ರೆ ಅಲ್ಲಿ ರಾಘವೇಂದ್ರ ಮಠದಲ್ಲಿ ಒಬ್ಬರು ಗೀತಾ ಆಂಟಿ ಅಂತ ಇದ್ದಾರೆ, ಅವರದ್ದು ಪರಿಚಯ ಆಯಿತು. ಹೀಗೆ ಅವರು ಒಳ್ಳೆದಿದ್ದರು. ಹೀಗೆ ಇರುವಾಗ ಅಲ್ಲಿ ಅವರು ಒಮ್ಮೆ ಕೇಳ್ತಾರೆ, ನಂದು ಗಂಡಂದು ಅಕ್ಕನ ಮಗ ಇದ್ದಾನೆ, ಅವನು ಮದುವೆ ಆಗ್ತೀಯ? ಅದಕ್ಕೆ ನಾನು ಆಗ ಹೇಳ್ತೇನೆ ಇಲ್ಲ ಅಂತ ಹೇಳ್ತೇನೆ. ಅವರು ನಾನು ಮತ್ತೊಮ್ಮೆ ಅಮ್ಮನ ಜೊತೆ ಹೋಗಿರುವಾಗ ಅಮ್ಮನ ಹತ್ರ ಒಮ್ಮೆ ಕೇಳಿದರು. ಅಮ್ಮ ಸಹ ಆಗ ಹೇಳಿದರು ಇಲ್ಲ ಅಂತ ಹೇಳಿದರು. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದರೆ, ಹೀಗೆ 1-2-3 ಸಲ ಅಮ್ಮನ ಹತ್ರ ಕೇಳ್ತಾರೆ. ಅಮ್ಮ ಆಗ ಹೇಳ್ತಾರೆ, ಒಮ್ಮೆ ನನಗೆ ಹೇಳಿದರು, ಇದು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ನಮ್ಮದು ಮನೆಯದು ಸಹ ಪರಿಸ್ಥಿತಿ ಸ್ವಲ್ಪ ಸರಿ ಇರಲಿಲ್ಲ, ಯಾಕಂದರೆ ಅಪ್ಪನಿಗೆ ಡಯಾಲಿಸಿಸ್ ಎಲ್ಲ ಆಗ್ತಿತ್ತು. ಹಾಗೆ ಅಮ್ಮ ಒಪ್ಪಿದ್ರು. ನೆಕ್ಸ್ಟ್ ಒಪ್ಪಿಕೊಂಡಿದ್ರು. ನಂತರ ಅಂದರೆ ಅವರು ಹೇಳಿದರು, ಇವನು ಒಳ್ಳೆ ಹುಡುಗ, ಇವನಿಗೆ ಮನೆ ಎಲ್ಲ ಇದೆ, ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ. ಆದರೆ ಹೀಗೆ ಮದುವೆ ಆಯಿತು. ಮದುವೆ ಆಗಿ ನಾವು ನಾನು ನಂದು ಕೆಲಸವನ್ನು ಕಂಟಿನ್ಯೂ ಮಾಡಿದ್ದೆ. ಅವರು ಸಹ ಅವರ ಕೆಲಸದಲ್ಲಿ ಹೋದರು. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು, JP Morgan ಬ್ಯಾಂಕಲ್ಲಿ. ಹೀಗಿರಬೇಕಾದ್ರೆ ಮದುವೆ ಆದ ನಂತರ ಮನೆದು ಖರ್ಚೆಲ್ಲ ನಾನೇ ನೋಡ್ಕೊಳ್ತಿದ್ದೆ. 1 ರೂಪಾಯಿ ಸಹ ಕೊಡ್ತಾ ಇರಲಿಲ್ಲ. ಕೇಳಬೇಕಾದ್ರೆ ಇಲ್ಲ ಈ ಮಂತ್ ಕೊಡ್ತೇನೆ ಅಂತ ಹೇಳಿದರು, ಈ ಮಂತಲ್ಲಿ ನೆಕ್ಸ್ಟ್ ಮಂತ್ ಕೊಡ್ತೇನೆ ಅಂತ ಹೇಳಿದರು. ಮತ್ತೆ ಶುರು ಮಾಡಿದರು, ಇಲ್ಲ ಈಗ ಸ್ವಲ್ಪ ಪ್ರಾಬ್ಲಮ್ ಉಂಟು, ನೆಕ್ಸ್ಟ್ ಮಂತ್ ಕೊಡ್ತೇನೆ ಅಂತ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಒಂದು 9 ತಿಂಗಳು ಆಯಿತು. 9 ತಿಂಗಳಾಗಿ ನಾನು ಅಷ್ಟವರೆಗೆ ಸಹ 1 ರೂಪಾಯಿ ಯಾವುದೇ ಖರ್ಚನ್ನು ಮನೆಗೆ ಕೊಡ್ತಾ ಇರಲಿಲ್ಲ. ಅದಲ್ಲದೆ ಮನೆಗೆಲ್ಲ ಐಟಮ್ ತಗೊಳ್ತಾ ಇದ್ದೆವು. ಅವರೇನು ಮಾಡ್ತಿದ್ರು ಅಂತ ಹೇಳಿದರೆ, ಅವರ ಕಾರ್ಡಲ್ಲಿ ಇದು ATM ಕಾರ್ಡ್ ಮತ್ತು ಅವ್ರದ್ದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಇದು ತಗೊಳ್ತಿದ್ರು. ಆದರೆ ನನ್ನ ಕೈಯಲ್ಲಿ ಏನು ಮಾಡ್ತಿದ್ರು, ಮನೆಗೆ ಬಂದ ಕೂಡಲೇ ನನಗೆ ಅದರದ್ದು ಹಣ ಪೇ ಮಾಡಿದ್ದೇನೆ, EMI ಎಲ್ಲ ನನ್ನ ಹತ್ರ ಹಣದಲ್ಲಿ ಕ್ಯಾಶ್ ರೂಪದಲ್ಲಿ ತಗೊಳ್ತಿದ್ರು. ಮತ್ತು ಹಿಂಸೆ ಎಲ್ಲ ಕೊಡ್ತಾಯಿದ್ರು ಮನೆಯಲ್ಲಿ. ಯಾರ ಜೊತೆ ಆದರೂ ಮಾತಾಡಿದರೆ, ಬಾಯ್ಸ್ ಜೊತೆ ಆಗಲಿ, ಯಾರ ಗಂಡಸರ ಜೊತೆ ಮಾತಾಡಿದ್ರು, ನಿಂಗೂ ಅವನಿಗೂ ಏನು ಸಂಬಂಧ ಹಾಗೆಲ್ಲ ಕೇಳ್ತಿದ್ರು. ಮನೆ ಓನರ್ ಕೂಡ ಬಂದು ಬಾಡಿಗೆಗೆ ಅಂತ ಬರ್ತಿದ್ರು. ಬಾಡಿಗೆಗೆ ಬಂದಾಗ ಸಹ ಹಾಗೆ ಮಾಡ್ತಿದ್ರು.
ಮತ್ತು ಒಮ್ಮೆ ಪ್ರೆಗ್ನೆಂಟ್ ಇರುವಾಗ ನಾನು ಇಸ್ತ್ರಿ ಅವರ ಅಂಗಡಿಗೆ ಹೋಗಿ ಬಟ್ಟೆ ಕೊಟ್ಟಿದ್ದೆ. ಬಟ್ಟೆ ಕೊಡುವಾಗ ಸಹ ಅವರು ಹೇಳಿದರು, ನೀನು ಅವನ ಜೊತೆ ಎಂತ ಇದು ಮಾಡ್ತಿದ್ದಿ ಅಂತ. ಮತ್ತು ಫೋನ್ ಮಾಡಿದ್ರು ಸಹ ಕೆಟ್ಟದಾಗಿ ಬೈದು. ಪ್ರೆಗ್ನೆಂಟ್ ಆದ ನಂತರ ನಾನು ಊರಿಗೆ ಬಂದೆ. ಊರಿಗೆ ಬಂದ ನಂತರ ಅವ್ರು ಹೇಳಿದರು, ಇಲ್ಲಿ ಊರಲ್ಲಿ ಸೀಮಂತ ಎಲ್ಲ ನಮ್ಮದ್ರಲ್ಲೆಲ್ಲ ಮಾಡೋದಿಲ್ಲ ಹಾಗೆ ಹೇಳಿದರು. ನಂತರ ಊರಲ್ಲಿ ಡೆಲಿವರಿ ಆಯಿತು. ಡೆಲಿವರಿಗೂ ಹಾಗೆ 1 ರೂಪಾಯಿ ಕೂಡ ಇದು ಮಾಡಲಿಲ್ಲ, ಎಲ್ಲ ನಮ್ಮ ಮನೆಯವರೇ ಮಾಡಿದ್ದು. ಅದಾದ ನಂತರ ಮಗು ಆಯಿತು. ಮಗು ಆದ್ನಾಗ ಸಹ ಹಾಗೆ ತುಂಬ ಚಿತ್ರಹಿಂಸೆ ಕೊಡ್ತಿದ್ರು. ಕುಡಿಯುವುದು, ಬಂದು ಹೊಡೆಯುವುದು ಹಾಗೆಲ್ಲ ಮಾಡ್ತಿದ್ರು. ಒಂದ್ಸಲ ಮಗುವನ್ನು ಕೂಡ ಎತ್ತಿ ಕೆಳಗೆ ಹಾಕಿದ್ದು ಇದೆ. ಅದು ಕೆಳಗೆ ಹಾಸಿಗೆ ಇದ್ದದ್ರಿಂದ ಮಗುವಿಗೆ ಪಾಪ ಏನು ಆಗಿರಲಿಲ್ಲ. ಮತ್ತು ಹೀಗೆ ನಾನು ಒಮ್ಮೆ ಹೇಳಿದೆ, ನಾನು ಬರ್ತೇನೆ ಅಂತ ಹೇಳಿದ್ದೆ. ಬರ್ತೇನೆ ಅಂತ ಹೇಳಿದ್ದಕ್ಕೆ ಈಗ ಬೇಡ, ನಾನು ಹೇಳ್ತೇನೆ ಆಗ ಬಾ ಅಂತ ಹೇಳಿದರು. ಮತ್ತೊಮ್ಮೆ ಹೇಳಿದೆ, ಮಗು ಸಣ್ಣದಲ್ಲ, ನಂಗೆ ಆಗ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ನನಗೆ ಖರ್ಚಿಗೆ ಹಣ ಕೊಡಿ ಅಂತ ಕೇಳಿದೆ. ಹಣ ಕೊಡಿ ಕೇಳಿದ್ದಕ್ಕೆ ನಿಂಗೆ ಯಾಕೆ ಕೊಡಬೇಕು, ಸೂಳೆಗಾದರೂ ಕೊಡ್ತೇನೆ ಅಂತ ಹೇಳಿದರು ಹಣ ಕೇಳಿದ್ದಕ್ಕೆ. ಹೀಗಿರ್ಬೇಕಾದ್ರೆ ಅವರು ಇಲ್ಲೇ ಬಂದು 10-15 ದಿನ ಎಲ್ಲ ಇದ್ದು ಹೋಗ್ತಾ ಇದ್ರು, ಬಂದು ಹೋಗೋದು ಮಾಡ್ತಾ ಇದ್ರು. ಈಗ ಬೇಡ, ನಂದು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೇನೆ ನಾನು, ಅಮೌಂಟ್ ಎಲ್ಲ ಅಲ್ಲಿ ಹೋದರೆ ಯಾಕಂತ ಹೇಳಿದರೆ ಬಾಡಿಗೆ ಮನೆ ಮಾಡಿ ನಿಲ್ಲಬೇಕಲ್ಲ. ಯಾಕಂತ ಹೇಳಿದರೆ ನಾವು ಕೆಲಸಕ್ಕೆ ಹೋಗಿದ್ದದ್ದು ಬಾಡಿಗೆ ಮನೆಯಲ್ಲಿ, ಮತ್ತು ಅವರದ್ದು ಸ್ವಂತ ಮನೆ ಉಂಟು ಆಂಧ್ರಹಳ್ಳಿಯಲ್ಲಿ. ಯಾಕಂದರೆ ಕೆಲಸಕ್ಕೆ ಹೋಗ್ಲಿಕ್ಕೆ ದೂರ ಆಗ್ತದಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದದ್ದು. ಆ ಬಾಡಿಗೆ ಮನೆಯನ್ನು ಬಿಟ್ಟು ನಾನಿಲ್ಲಿ ಡೆಲಿವರಿಗೆ ಬಂದ ನಂತರ ಬಾಡಿಗೆ ಮನೆಯನ್ನು ಬಿಟ್ಟು ಸ್ವಂತ ಮನೆಗೆ ಬಂದಿದ್ದಾರೆ. ಈ ಸ್ವಂತ ಮನೆಗೆ ಬಂದು ಅವರು ಅಲ್ಲೇ ಇದ್ದಾರೆ. ಈಗ ನಾವು ಪುನಃ ಅಲ್ಲಿ ಹೋದರೆ ಅವರಿಗೆ ಅಂದರೆ ಈಗ ಮೊದಲು ಸಹ ಹಣ ಕೊಡ್ತಿರ್ಲಿಲ್ಲಲ್ಲ, ಈಗ ನಾನು ಹೋದರೆ ಹಣ ಕೊಡಬೇಕಾಗ್ತದಲ್ಲ ಖರ್ಚಿಗೆಲ್ಲ ನೋಡ್ಕೊಳ್ಲಿಕ್ಕೆ. ಯಾಕಂದರೆ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಲ್ಲ, ಅದಕ್ಕೋಸ್ಕರ ಅವರಿಗೆ ನೀನು ಬರೋದು ಬೇಡ, ಇಲ್ಲೇ ಇರು ಅಂತ ಹೇಳ್ತಾ ಇದ್ರು. ಮತ್ತು ಅವ್ರು ಬಂದು ಹೋಗ್ತಾ ಇದ್ರು ಇಲ್ಲಿಗೆ. ಅದಲ್ಲದೆ 2-3 ಸಲ ನಾವು ಮಿಡ್ಲು ನಾವು ಸಹ ಹೋಗಿ ಬರ್ತಾ ಇದ್ದೆವು. ಮೊನ್ನೆ ಸಹ ಇತ್ತೀಚೆಗೆ ಬಂದು ಹೋಗಿದ್ದೆವು. ಮತ್ತು ಅವರು 6ನೇ ತಾರೀಕಿಗೆ ಬಟ್ಟೆ ಎಲ್ಲ ತಂದು ಇಲ್ಲಿ ಬಿಸಾಡಿ ಹೋಗಿದ್ರು. ಅದರ ನಂತರ ನಾನು ಅವರಿಗೆ ಫೋನ್ ಮಾಡಿದೆ, ಅವರು ಬಿಸಾಡಿ ಹೋಗಿ. ಅಂದರೆ ಅಷ್ಟು ಬೆಳಿಗ್ಗೆ ನಾವು ಎದ್ದಿರಲಿಲ್ಲ, ಒಂದು ಕತ್ಲೆ 5:30 ಅಷ್ಟು ಹೊತ್ತು ಅಂದಾಜಾಗ್ಬೋದು ಅದು. ಅಮ್ಮ ಹೇಳಿದರು ಹೊರಗೆ ಅವರು ಪಾತ್ರೆ ಇದು ಮಾಡ್ಲಿಕ್ಕೆ ಹೋಗಿದ್ರು. ಅವರು ಹೇಳಿದರು, ಅದಕ್ಕೆ ನಾನು ರಿಟರ್ನ್ ಫೋನ್ ಮಾಡಿದೆ. ಅದಕ್ಕೆ ಹೇಳಿದರು, ನಾನು ಹೇಳಿದೆ ಯಾಕೆ ಬಟ್ಟೆ ಎಲ್ಲ ಬಿಸಾಡಿ ಹೋದದ್ದು ಅಂತ. ಅದಕ್ಕೆ ನನಗೆ ಈಗಲೇ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದರು. ಮದುವೆ ಆಗಿದೆ ಅಂತ ಹೇಳಿದಕ್ಕೆ ನಾನೇನು ಬಟ್ಟೆ ನಂದಂದರೆ ಎಲ್ಲ ಇದ್ದದ್ದು ವಸ್ತುಗಳೆಲ್ಲ ಥಿಂಗ್ಸ್ ಎಲ್ಲ ನನ್ನದೇ ಇದ್ದದ್ದು, ಒಂದು ಅವರು ತಂದದಂತ ಇರಲಿಲ್ಲ. ಫೋನ್ ಮಾಡಿದ್ದಕ್ಕೆ ನಿನಗೆ ಅದೆಲ್ಲ ಬೇಕಾದರೆ ನೀನು ಅವರು ಯಾರಿಗೆ ಗುಜ್ರಿ ಅವರಿಗೆ ಕೊಟ್ಟಿದ್ರಂತೆ, ಅದಕ್ಕೆ ಅವನೊಟ್ಟಿಗೆ ಬೇಕಾದರೆ ಹೋಗು, ನಿನಗೆ ಸಾಮಾನು ಸಿಗ್ತದೆ, ಅವನ ಜೊತೆ ಹೋಗು ಅಂತ ಹೇಳಿದರು. ನಂತರ ನಾವು ಅಲ್ಲಿಗೆ ಹೋಗಿದ್ದೆವು. ಅಲ್ಲಿಗೆ ಹೋದಾಗ ಸಹ ಮನೆಯಿಂದ ನಮ್ಮನ್ನು ಹೊರಗೆ ಹಾಕಿದ. ನಾನು ಆಲ್ರೆಡಿ ಮದುವೆ ಆಗಿದ್ದೇನೆ, ನನಗೆ ಅವಳನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ, ಅಂದರೆ ನಿಮಗೋಸ್ಕರ ಅವಳನ್ನು ಬಿಡಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಮತ್ತು ಅಮ್ಮನಿಗೆ ಸಹ ಹಾಗೆ ತುಂಬ ಇಲ್ಲಿ ಬಂದಾಗೆಲ್ಲ, ಊರಿಗೆ ಬಂದಾಗೆಲ್ಲ ತುಂಬ ಅವಾಚ್ಯ ಶಬ್ದಗಳಿಂದೆಲ್ಲ ಮಾತಾಡೋದು. ಮತ್ತು ಅವರಿಗೆ ಸಹ ಚಪ್ಪಲಿ ಇಟ್ಕೊಂಡು ನಿಮಗೆ ಹೊಡಿತೇನೆ ಅಂತ ನಿಂತಿದ್ರು. ಅದಲ್ಲದೆ ನನಗೆ ಸಹ ಅವರ ಎದುರಲ್ಲೇ ತುಂಬ ಸಲ ಹೊಡೆದಿದ್ದಾರೆ. ಅವ್ರ ಮನೆಯವರು ಎಲ್ಲರೂ ಇದ್ದಾರಲ್ಲ, ಅವರಿಂದ ಸಹ ಹಾಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದು ಮಾಡ್ತಿದ್ರು, ಟಾರ್ಚರ್ ಕೊಡ್ತಾಯಿದ್ರು. ಮತ್ತು ಅಲ್ಲದೆ ಅವನಿಗೆ ಮೊದಲೇ ಮದುವೆ ಆಗಿತ್ತಂತ ಹೇಳಿ ನನಗೆ ಇತ್ತೀಚೆವರೆಗೂ ಗೊತ್ತಿರಲಿಲ್ಲ. ಈಗ ರೀಸೆಂಟಾಗಿ ಈಗ ಇನ್ನೊಂದು 3ನೇ ಮದುವೆ ಆಗಿದ್ದಾನೆ. ಅದನ್ನು ಸಹ ಅವರ ಮನೆಯವರೆಲ್ಲರೂ ಮುಚ್ಚಿಟ್ಟೆ ಮಾಡಿದ್ದು. ಹೊನಗನವಟ್ಟಿ ರಾಘವೇಂದ್ರ ಮಠದಲ್ಲಿ ಇದು ಮದುವೆ ಆಗಿದೆ. ಅದರದ್ದು ಫೋಟೋ ಸಹ ಅವರೇ ಕಳಿಸಿದರು, ನನಗೆ ಹೀಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡು. ಮತ್ತು ಅದಲ್ಲದೆ ಅದಕ್ಕೋಸ್ಕರ ನಾನು ಇದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಮಂಗಳೂರಲ್ಲಿ. ಅದಕ್ಕೆ ಈ ಕೇಸನ್ನು ಇವರು ರೇವತಿ ಮೇಡಮ್ ಮತ್ತು ಶ್ರೀಲತಾ ಮೇಡಮ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಇವರದು ರಾಘವೇಂದ್ರನ ಮಾವ ಇದ್ದಾರೆ, ನಾಗನಾಥ ಅಂತ. ಅವರು ನಾಗನಾಥ ಹೇಳುವವರಿಂದಲೇ ಇವರಿಗೆಲ್ಲ ತುಂಬ ಇದಾಗ್ತಿತ್ತು ಅಂತ ಹೇಳಿದರೆ, ಕರೆ ಮಾಡಿ ಬೆದರಿಕೆ ಎಲ್ಲ ಇದು ಮಾಡಿದ್ದು ಅವರ ಮೇಲೇ ತುಂಬ ಇದ್ರಾಗಿ ಪೊಲೀಸ್ನವರ ಮೇಲೆ ಬೈದಿದ್ದಾರೆ. ಆದರೂ ಕೂಡ ಇವರು ರೇವತಿ ಮೇಡಮ್ ಮತ್ತು ಶ್ರೀಲತಾ ಮೇಡಮ್ ಹಿಂಗೆ ಇಬ್ಬರಿಗೂ
FIR ಹಾಕ್ಲಿಕ್ಕೂ ಬಿಡಲಿಲ್ಲ, ಅಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ. ಆದರೆ ಸಹ ಅವರು ಈ ಕೇಸನ್ನು ಈಗ ತಗೊಂಡು FIR ಹಾಕಿ ಹ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಇದು ವಂಚಕ ರಾಘವೇಂದ್ರ ಕುಲಕರ್ಣಿಯಿಂದ ವಂಚನೆಗೊಳಗಾದಂಥ ಆತನ ಎರಡನೇ ಪತ್ನಿ ಮೂಡಬಿದಿರೆಯ ಹೆಣ್ಣುಮಗಳು ಹೇಳಿರುವಂಥ ಮಾತುಗಳು. ಯಾವ ರೀತಿ ಪೀಡನೆ ಕೊಡ್ತಾ ಇದ್ದ ಮತ್ತು ಯಾವ ರೀತಿ ವಂಚನೆ ನಡೆಸಿದ್ದಾನೆ ರಾಘವೇಂದ್ರ ಕುಲಕರ್ಣಿ. ವಿದ್ಯಾವಂತ ಯುವಕರು ಯಾವ ರೀತಿ ವಂಚನೆ ಮಾಡ್ತಾರೆ ಅನ್ನೋ ವಿಚಾರವನ್ನು ಆಕೆಯಲ್ಲಿ ಮುಂದಿಟ್ಟಿದ್ದಾಳೆ. ಇದೀಗ ಮೂರನೇ ಮದುವೆಯನ್ನು ತನಗೆ ಮಾಹಿತಿಯನ್ನೇ ನೀಡದೆ ಅಥವಾ ನನ್ನ ಬಂಧು ಬಳಗದವರಿಗೆ ಕೂಡ ಮಾಹಿತಿಯನ್ನು ನೀಡದೆ ಮೂರನೇ ಮದುವೆ ಆಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ವಿಚ್ಛೇದನೆಯನ್ನು ಕೂಡ, ಈಗ ಎರಡನೇ ಮದುವೆ ಆಗಿರುವಂಥ ನನ್ನನ್ನು ಡಿವೋರ್ಸ್ ಕೂಡ ಕೊಡದೆ ಮೂರನೇ ಮದುವೆ ಆಗಿದ್ದಾನೆ. ಈ ರೀತಿಯಾಗಿ ವಂಚನೆ ಮಾಡಿರುವ ಈತ ಇದೀಗ ತಾನು ಮೂರನೇ ಮದುವೆ ಆಗಿರೋದನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಫೋಟೋ ಕಳಿಸಿಕೊಡ್ತಾನೆ. ಹೌದು, ನಾನು ಮೂರನೇ ಮದುವೆ ಆಗಿರೋದು ಹೌದು, ಏನು ಅಂತ, ಈಗೇನಾಯಿತು ಅನ್ನುವ ರೀತಿಯಲ್ಲಿ ಮಾತಾಡ್ತಾನೆ. ಈ ರೀತಿಯ ಕಿರಾತಕರ ಬಗ್ಗೆ ನಾನು ಈ ನಡುವೆ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂಥ ಅಸುಂತಾ ಡಿಸೋಜಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಈ ರಾಘವೇಂದ್ರ ಕುಲಕರ್ಣಿ ಅನ್ನುವಂಥ ಅವನ ಒಂದು ಹೀನ ಕೃತ್ಯ ಏನು, ಮೊದಲ ಮದುವೆ ಆಗ್ತಾನೆ, ಆ ಪತ್ನಿಯನ್ನು ಬಿಡ್ತಾನೆ, ಎರಡನೇ ಹೆಣ್ಮಗಳನ್ನು ಮದುವೆ ಆಗ್ತಾನೆ, ಎರಡನೇ ಹೆಣ್ಮಗಳಿಗೆ ಮೊದಲ ಮದುವೆಯ ವಿಚಾರವನ್ನು ಗುಟ್ಟಿನಲ್ಲಿ ಇಡ್ತಾನೆ. ಇದೀಗ ಮೂರನೇ ಮದುವೆ ಆಗ್ತಾನೆ. ಮೂರನೇ ಮದುವೆ ಆಗೋ ಸಂದರ್ಭದಲ್ಲಿ ಎರಡನೇ ಪತ್ನಿಗೆ ವಿಚ್ಛೇದನೆ ಕೂಡ ಕೊಡುವುದಿಲ್ಲ. ಸೊ ನಾನು ಮದುವೆ ಆದದ್ದು ಹೌದು, ಈಗ ಏನಾಯಿತು ಅಂತ ರೀತಿಯಲ್ಲಿ ದಬಾಯಿಸ್ತಾನೆ. ಬೇರೆ ಸಾಮಾಜಿಕ ಕಾರ್ಯಕರ್ತೆಯಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಈ ರೀತಿಯಾಗಿ ವಂಚನೆ ಮಾಡ್ತಾರಲ್ಲ ಯುವಕರು. ಮೇಡಮ್ ಏನಂದ್ರೆ ಹೀಗೆ ನಂಬಿಕೆ ದ್ರೋಹ ಮಾಡಿ 1, 2 ಅಂತ ಸಾಲಾಗಿ ಮದುವೆ ಆಗುವವರಿಗೆ ಕಾನೂನು ರೀತಿಯಲ್ಲಿ ಕಠಿಣವಾದ ಶಿಕ್ಷೆಯನ್ನು ಕೊಡ್ಬೇಕು ಸರ್. ಖಂಡಿತ. ಆಮೇಲೆ ಈ ಮಹಿಳೆಯರಿಗೆ ಸಮ್ಮಾನ ಸಿಕ್ಕಿದೆ ಅಂದ್ರೆ ಎಲ್ಲಿ ಸಮ್ಮಾನ ಸಿಕ್ಕಿದೆ ಹೆಣ್ಣು ಮಕ್ಕಳಿಗೆ? ದಿನಂಪ್ರತಿ ಇಂತ ಒಂದು ಎಷ್ಟೋ ಪ್ರಕರಣಗಳು ಬರ್ತಾ ಇವೆ. ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇವೆ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲೇ ಹಿಂಸೆಗಳಾಗ್ತಿವೆ. ಹಾಗಾದ್ರೆ ಹೆಣ್ಣು ಎಲ್ಲಿ ಸುರಕ್ಷಿತಳಾಗಿದ್ದಾಳೆ ಸರ್? ಗಂಡನಾದವನು ಹೆಣ್ಣಿನ ಜೊತೆಯಲ್ಲಿ ಇದ್ದು ಕೊನೆಯವರೆಗೂ ನಾನು ನಿನ್ನ ಜೊತೆ ಇರ್ತೇನೆ ಎಂದು ಒಂದು ಸಪ್ತಪದಿ ತುಳಿದವರು ಈ ರೀತಿ ಅನ್ಯಾಯ ಮಾಡಿ ಒಂದರ ನಂತರ ಒಂದು ಮದುವೆ ಆಗ್ತಾರಲ್ಲ, ಇವರಿಗೆ ಕಾನೂನಿನಲ್ಲಿ ಅತ್ಯಂತ ಕಠಿಣ ಶಿಕ್ಷೆ ಕೊಡ್ಬೇಕು ಸರ್. ಖಂಡಿತ. ಮತ್ತೆ ಅವನು ಇನ್ನೂ ಏನಂತ ಹೇಳಿದ್ರೆ, ತಾನು ಮೂರನೇ ಮದುವೆ ಆಗಿರುವುದನ್ನು ಸಮರ್ಥನೆ ಮಾಡಿಕೊಳ್ತಾನೆ. ಬೇರೆ ಬಂಡ ಧೈರ್ಯ ಸರ್ ಅದು. ಕಾನೂನಿನಲ್ಲಿ ಅವನಿಗೆ ಕಠಿಣ ಶಿಕ್ಷೆ ಆದ್ರೆ ಒಮ್ಮೆ, ಆಮೇಲೆ ಅವನ ಅಂತ ಹೇಳಿಕೆಯನ್ನು ಖಂಡಿತ ಕೊಡುವುದಿಲ್ಲ. ಯಾಕಂದ್ರೆ ಇದು ಕಾನೂನಿನ ಬಗ್ಗೆ ಅವರಿಗೆ ಯಾವುದೇ ಭಯ ಇಲ್ಲ. ಅದಕ್ಕಾಗಿ ಅವರು ಅಂತ ಹೇಳಿಕೆಗಳನ್ನು ಕೊಡ್ತಾ ಇರೋದು. ಈಗ ಭಯ ಇಲ್ಲ ಸರಿ, ಆದರೆ ಪೊಲೀಸರನ್ನು ಕಂಡ ತಕ್ಷಣ ಭಯ ಪಡ್ತಾರೆ ನೋಡಿ, ಓಡಿ ಬಿಡ್ತಾರೆ. ಈಗ ಮಂಗಳೂರಿನಿಂದ ಇದನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಮಂಗಳೂರು ಪಾಂಡೇಶ್ವರ ಮಹಿಳಾ ಠಾಣೆಯಿಂದ ಇನ್ಸ್ಪೆಕ್ಟರ್ ರೇವತಿ ಅವರು, ಕಾನ್ಸ್ಟೇಬಲ್ ಎಲ್ಲ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಆತ ತಪ್ಪಿಸಿಕೊಳ್ತಾನೆ. ಈಗ ವಿಡಿಯೋ ಮಾಡಿ ಅಥವಾ ಬಂಧು ಬಳಗದ ನಡುವೆ ಹೌದು ನಾನು ಮೂರನೇ ಮದುವೆ ಆಗಿರೋದು ಹೌದು, ಈಗ ಏನಾಯ್ತು ಅಂತ ಪ್ರಶ್ನೆ ಮಾಡುವವರು ನೀವು ಹೇಳ್ತೀರಿ ಖಂಡಿತ ಅವರಿಗೆ ಕಾನೂನು ಮುಖಾಂತರ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ. ಈಗ ಎಷ್ಟೆಲ್ಲ ಧೈರ್ಯ ಇರುವುದಾದ್ರೆ ಇವರಿಗೆ, ಧೈರ್ಯ ಇರೋದಾದ್ರೆ ಪೊಲೀಸರ ಎದುರು ನಿಂತು ಅವರು ಹೇಳ್ಬೋದಲ್ವಾ. ಈಗ ಅವರು ಪೊಲೀಸರು ಏನೋ ಇನ್ಸ್ಪೆಕ್ಟರ್ ರೇವತಿ ಅವರನ್ನು ಮತ್ತು ಶ್ರೀಲತಾ ಅವರನ್ನು ಕಂಡ ತಕ್ಷಣ ತಪ್ಪಿಸಿಕೊಳ್ತಾರೆ. ಧೈರ್ಯ ಇದ್ದರೆ ಪೊಲೀಸರ ಮುಂದೆ ಹೌದು ನಾನು ಮೂರನೇ ಮದುವೆ ಆದದ್ದು ಹೌದು, ಈಗ ಏನಾಯ್ತು ಅಂತ ಹೇಳ್ಬೋದಲ್ಲ ಇವನಿಗೆ. ಪೊಲೀಸರ ಮುಂದೆ ಹೇಳಲಿಕ್ಕೆ ಅವನಿಗೆ ಹೆದರಿಕೆ ಇದೆ ಸರ್. ಕುಟುಂಬದ ಎದುರು ಹೇಳಲಿಕ್ಕೆ ಅವನಿಗೆ ಧೈರ್ಯದಲ್ಲಿ ಹೇಳ್ತಾನೆ ಅವ. ಗೊತ್ತಾಯ್ತಲ್ಲ, ಅಂದ್ರೆ ಸಂಬಂಧಿಕರು ಏನು ಮಾಡುದಿಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ಗಂಡಸು ಅನ್ನೋ ಒಂದು ಅಹಂಕಾರ ಅವನಿಗೆ. ಈ ಅಹಂಕಾರಕ್ಕೆ ನೀವು ಹೇಳಿದಾಗೆ ಕಾನೂನೇ ಸರಿಯಾದ ಮದ್ದು ಅರಿಯಬೇಕು. ಹೌದು ಸರ್, ಖಂಡಿತ. ಎಸ್ ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಕಾನೂನಿನ ಭಯ ಮುಟ್ಟದೆ ಹೋದರೆ ಅಥವಾ ಕಾನೂನಿನ ಬಗ್ಗೆ ಸ್ವಲ್ಪವಾದರೂ ಭಯ ಇದ್ದಿದ್ರೆ ಈ ರೀತಿಯ ಆಗ್ತಾ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಒಂದು ಮದುವೆ, ಆಮೇಲೆ ಎರಡನೇ ಮದುವೆ ಆಗ್ತಾನೆ, ಮತ್ತು ಮೂರನೇ ಮದುವೆ ಆಗ್ತಾನೆ.
ಈಗ ಮುಡುಬದ್ರೆಯ ಹೆಣ್ಮಗಳ ಬಗ್ಗೆ ನಮಿತಾ ಅವರು ಮಾತನಾಡುವಾಗ ಹೇಳಿದಾರಲ್ವಾ, ಈಗ 3ನೇ ಮದುವೆ ಆಗಿರುವಂಥ ರಾಯಚೂರಿನ ಹೆಣ್ಮಗಳಿಗೆ ಈ ಮೊದಲು ಮದುವೆ ಆಗಿರುವಂಥ 2 ಮದುವೆ ಆಗಿರೋದನ್ನು ಇವನು ಬಹಿರಂಗಪಡಿಸಿರುವ ಸಾಧ್ಯತೆ ಉಂಟಾ? ಇಲ್ಲ, ಅದನ್ನು ಕೂಡ ಮುಚ್ಚಿ ಇರಬಹುದು. ನಾಳೆ ಇದೇ 3ನೇ ಮದುವೆ ಆಗಿರುವ ಹೆಣ್ಮಗಳನ್ನು ಕೂಡ ಮೋಸ ಮಾಡಿ ಮತ್ತೊಂದು ಮದುವೆ ಕೂಡ ಆಗ್ಬೋದು. ಸೊ ಇದು ಈತನಿಗೆ ನಿಜಕ್ಕೂ ಕಾನೂನಿನ ಭಯ ಇದ್ದಿದ್ದರೆ ಈ ರೀತಿ ಮಾಡ್ತಾ ಇರಲಿಲ್ಲ. 1ನೇ ವಿಚಾರ. 2ನೇ ವಿಚಾರ, ಈತನಿಗೆ ನಿಜಕ್ಕೂ ಕಠಿಣವಾದ ಶಿಕ್ಷೆಯ ಜೊತೆಗೆ ಯಾಕೆ ಈ ರೀತಿಯ ಕೃತ್ಯಗಳನ್ನು ಸರಣಿ ಕೃತ್ಯಗಳನ್ನು ಮಾಡಿಕೊಂಡು ಹೋಗ್ತಾರಲ್ಲ, ಈತನ ನೀವೀಗ ಇಲ್ಲಿ ವಿಡಿಯೋದಲ್ಲಿ ನೋಡಿದ್ರಿ. ಈತನ ವಯಸ್ಸು ಇನ್ನೂ ಯುವಕ ಇದ್ದಾನೆ, ಈ ರೀತಿಯಾಗಿ ಸರಣಿ ಕೃತ್ಯಗಳನ್ನು ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ವಾಟ್ ಇಸ್ ಇಸ್ ಇಂಟೆನ್ಷನ್, ಆತನ ಉದ್ದೇಶ ಏನು? ಈ ರೀತಿಯಾಗಿ ಮೋಸ ಮಾಡಿಕೊಂಡು ಹೋಗುವಂಥದ್ದು, ವಂಚನೆ ಮಾಡಿಕೊಂಡು ಹೋಗುವಂಥದ್ದು, ಒಂದಷ್ಟು ಹೆಣ್ಮಕ್ಕಳನ್ನು ಬಳಸಿಕೊಂಡು ದುಡ್ಡು, ಅವರ ಆಸ್ತಿ ಪಾಸ್ತಿ, ಬಂಗಾರ, ಒಡವೆ ಎಲ್ಲವನ್ನು ಉದ್ದೇಶವಾಗಿಟ್ಕೊಂಡು ವಸೂಲಿ ಮಾಡುವಂಥ ಉದ್ದೇಶ ಇಟ್ಕೊಂಡು ಈ ರೀತಿ ಕೃತ್ಯ ನಡೆಸ್ತಾ ಇದ್ದಾನೋ, ಅಥವಾ ಇನ್ನು ಇದರಾಚೆಗೂ ಈತನ ಕ್ರಿಮಿನಲ್ ಕೃತ್ಯ ಇನ್ನೇನಾದರೂ ಇರಬಹುದೋ ಅನ್ನೋ ಬಗ್ಗೆ ಕೂಡ ತನಿಖೆ ಆಗಬೇಕಾದಂಥ ವಿಚಾರ. ಖಂಡಿತಕ್ಕೂ ಮಂಗಳೂರಿನ ಮಹಿಳಾ ಪೊಲೀಸರು ಈಗಾಗಲೇ ಈತನ ಬೆನ್ನು ಬಿದ್ದಿದ್ದಾರೆ. ಈತ ತಪ್ಪಿಸಿಕೊಂಡಿದ್ದಾನೆ. ಆತನ ಒಬ್ಬ ಸಹೋದರ ಪೊಲೀಸರ ವಶವಾಗಿದ್ದಾನೆ. ಉಳಿದಂತೆ ಪೊಲೀಸರಿಗೆ ಕೂಡ ಫೋನ್ ಮಾಡಿ ಬೆದರಿಕೆ ಹಾಕುವಂಥ ಲೆವೆಲ್ನಲ್ಲಿ ಈತನ ಭಾವ ನಾಗನಾಥ ಅನ್ನುವಂಥ ಒಬ್ಬ ವರ್ತನೆ ಮಾಡಿದ್ದಾನೆ. ಸೊ ಇವರಿಗೆ ಅಂದರೆ ಎಲ್ಲ ಒಟ್ಟು ಬಂಡ ಧೈರ್ಯದಲ್ಲಿದ್ದಾರೆ. ಹೆಣ್ಣುಮಕ್ಕಳನ್ನು 1 by 1 ಒಬ್ಬರ ನಂತರ ಒಬ್ಬರು ಮೋಸ ಮಾಡಿಕೊಂಡು ಹೋಗುವಂಥದ್ದು, ಅದರ ಆಚೆ ಪುನಃ ನಿಂತು ಬಂಡ ಧೈರ್ಯ ತೋರಿಸಿ ಬೆದರಿಕೆ ಹಾಕುವಂಥದ್ದು. ಮೋಸಕ್ಕೆ ಒಳಗಾದ ಹೆಣ್ಮಗಳಿಗೂ ಭಯ ಹುಟ್ಟಿಸ್ತಾರೆ, ಕೊನೆಗೆ ಪೊಲೀಸರಿಗೆ ಕೂಡ ಭಯ ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಇವರ ಇಂಟೆನ್ಷನ್ ಏನಿರಬಹುದು? ಅಂದರೆ ನಾವು ಮಾಡಿದ್ದೇ ದಾರಿ, ನಾವು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾ ಇದ್ದಾರಲ್ಲ. ಸೊ ಇದಕ್ಕೆ ಸರಿಯಾದ ಕಠಿಣವಾದಂಥ ಶಿಕ್ಷೆ ಆಗಬೇಕಾಗಿದೆ. ಒಂದು ಕಡೆ ಪೊಲೀಸರ ಕರ್ತವ್ಯ ನಿರ್ವಹಣೆಗೆ ಕೂಡ ಅಡ್ಡಿ. ಪೊಲೀಸರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಪೊಲೀಸರಿಗೆ, ರೇವತಿ ಮೇಡಮ್ ಅವರಿಗೆ ಮತ್ತು ಶ್ರೀಲತಾ ಅವರಿಗೆ ಬೆದರಿಕೆ ಹಾಕುವಂಥ ಕೃತ್ಯವನ್ನು ಈತನ ಭಾವ ಮಾಡಿರುವಂಥದ್ದು. ಸೊ ಹಾಗಾಗಿ ಖಂಡಿತ ಕೂಡ ಇವರ ಉದ್ದೇಶ ಏನೋ ಬಹುಶಃ ಗೊತ್ತಿಲ್ಲದೆ ಇದೀಗ ಬಹಿರಂಗ ಆಗಿರುವಂಥ ವಿಚಾರ, ಗೊತ್ತಿಲ್ಲದೆ ಅದೆಷ್ಟು ಹೆಣ್ಮಕ್ಕಳಿಗೆ ಈತ ಮೋಸ ಮಾಡಿರಬಹುದು, ಗೊತ್ತಿಲ್ಲದೆ ಈತ ಅದೆಷ್ಟು ಹೆಣ್ಮಕ್ಕಳಿಗೆ ಮದುವೆ ಅಥವಾ ಆಸ್ತಿಯ ವಿಚಾರದಲ್ಲಿ ಅಥವಾ ಒಡವೆ ಬಂಗಾರದ ವಿಚಾರದಲ್ಲಿ ಲೂಟಿ ಮಾಡಿರ್ಬೋದು, ಮೋಸ ಮಾಡಿರ್ಬೋದು ಅನ್ನೋದು ಕೂಡ ತನಿಖೆ ಆಗಬೇಕಾದ ವಿಚಾರ. ನೊಂದ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿದೆ. ನೊಂದಿರುವಂಥ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿದೆ.